ದೂರದ ವಿದೇಶಕ್ಕೆ ಉದ್ಯೋಗವನ್ನು ಅರಸಿಕೊಂಡು ಹೋದವರು ರಾತ್ರಿ ಹಗಲೆನ್ನದೆ ಕಷ್ಟಪಟ್ಟು ಹಣ ಸಂಪಾದನೆ ಮಾಡ್ತಾರೆ. ಆದರೆ ಗರ್ಭಿಣಿ ಬೆಕ್ಕನ್ನು ರಕ್ಷಿಸಿದ ಭಾರತೀಯ ಮೂಲದ 4ವರಿಗೆ ದುಬೈನ ಶೇಖ್ ತಲಾ 50,000 ದಿರಾಮ್ಸ್ ನೀಡಿ ಗೌರವಿಸಿದ್ದಾರೆ ಅಂದರೆ ನಂಬ್ತೀರಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇದು ನಿಜವಾಗಲೂ ಕೂಡ ನಡೆದಂತಹ ಘಟನೆ. ದುಬೈನ ಕಟ್ಟಡದ 2ನೇ ಅಂತಸ್ತಿನಿಂದ ಇಳಿಯಲಾಗದೆ ಗರ್ಭಿಣಿ ಬೆಕ್ಕೊಂದು ಚಡಪಡಿಸ್ತಾ ಇತ್ತು. ಇದನ್ನು ಕಂಡ 4ವರು ಅದರ ರಕ್ಷಣೆಗೆ ಮುಂದಾದರು. ಕೂಡಲೇ ಕಟ್ಟಡದ ಕೆಳಗೆ ಬಟ್ಟೆಯನ್ನ ಹಿಡಿದು ಬೆಕ್ಕನ್ನ ಹಾರಿಸುವ ಮೂಲಕ ಅದನ್ನು ರಕ್ಷಿಸಿದ್ದಾರೆ. ಈ ಘಟನೆಯನ್ನ ಅಲ್ಲೇ ಇದ್ದ ಯುವಕನೊಬ್ಬ ವಿಡಿಯೋ ಮೂಲಕವೂ ಕೂಡ ಸೆರೆ ಹಿಡಿದಿದ್ದಾನೆ. ಬೆಕ್ಕನ್ನ ರಕ್ಷಿಸಿದ ಕಾವಲುಗಾರ ಅಶ್ರಫ್, ಪಾಕಿಸ್ತಾನದ ಸೇಲ್ಸ್ ಮ್ಯಾನ್ ಆತಿಫ್ ಮೊಹಮ್ಮದ್, ಭಾರತೀಯ ಸಾರಿಗೆ ಸೇವೆಯಲ್ಲಿ ಕೆಲಸ ಮಾಡುವ ನಾಸರ್ ಮತ್ತು ವಿಡಿಯೋ ಸೆರೆ ಹಿಡಿದ ಮೊಹಮ್ಮದ್ ರಶೀದ್ ಅವರನ್ನ ಖುದ್ದಾಗಿ ಕರೆಸಿಕೊಂಡ ದುಬೈನ ಶೇಖ್ ಮೊಹಮ್ಮದ್ ಬಿನ್ ಅಲ್ ಮಕ್ಟಮ್ ಇವರೆಲ್ಲರಿಗೂ ತಲಾ 50,000 ದಿರಾಮ್ಸ್ ಅನ್ನು ನೀಡಿದ್ದಾರೆ. ಈ ವಿಚಾರ ಸಾಮಾಜಿಕ ಜಾಲತಾಣದಲ್ಲೂ ವೈರಲ್ ಆಗಿದೆ. ಅಲ್ಲದೆ ಖುದ್ದು ಶೇಖ್ ಅವರೇ ತಮ್ಮ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿ ಬೆಕ್ಕನ್ನು ರಕ್ಷಿಸಿದವರನ್ನ ಶ್ಲಾಘಿಸಿದ್ದಾರೆ.